ಪಂದ್ಯಾಟ ಪ್ರಾರಂಭವಾಗಿದೆ. ಹೈಸ್ಕೂಲ್ ವಿಭಾಗದ ಬಾಲಕಿಯರ ಪಂದ್ಯಾಟ. ಪ್ರಥಮ ಪಂದ್ಯಾಟ ಬಂಗಾಡಿ ವರ್ಸಸ್ ಮಚ್ಚಿನ. MDRS ಮಚ್ಚಿನ ಹಲವಾರು ಪ್ರಶಸ್ತಿಗಳು ಬಾಚಿದಂತಹ ತಂಡ. ಇದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭೆಗಳನ್ನು ಕಳುಹಿಸಿದಂತಹ MDRS ತಂಡದ ಆಶಯಗಳ ಎರಡನೇ ತಂಡ ಮಚ್ಚಿನ. ಮಚ್ಚಿನ ತಂಡದ ರಾಧಾಕೃಷ್ಣ ಅಂಕಣ ಹೇಗೆ ಮುಂದಿನ ಪಂದ್ಯಾಟಕ್ಕಾಗಿ ಹೈಸ್ಕೂಲ್ ವಿಭಾಗದ ಬಾಲಕಿಯರ ದ್ವಿತೀಯ ಪಂದ್ಯಾಟ ಇಂದಿರಾ ಗಾಂಧಿ ಕೊಂಚಾಡಿ ಹೋಲಿ ರೆಡಿಮರ್ ಬೆತ್ತಗಡಿ. ಹೋಲಿ ರೆಡಿಮರ್ ಬೆತ್ತಗಡಿ ವರ್ಸಸ್ ಇಂದಿರಾ ಗಾಂಧಿ ಕೊಂಚಾಡಿ. ಅಂಕಣ ಬಿಯಲ್ಲಿ 19 NHS ನಾರಾವಿ 19-13 ಮುನ್ನಡೆಯಲ್ಲಿದೆ ನಾರಾವಿ. ದಾಖಲಾಗಿದೆ. ಮಧ್ಯಭಾಗಿಯಲ್ಲಿ 5 ಅಂಕಗಳೊಂದಿಗೆ ಮತ್ತೆ ಸತತ ಮುನ್ನಡೆಯನ್ನ 21-13 ಕೊನೆಯ ಮತ್ತೊಮ್ಮೆ ದಾಳಿ. ಬೋನಸ್ ಪತ್ರಿ 4 ಅಂಕದ 17-24 ಕೊನೆಯ ನಿಮಿಷ. 17-24 ಕೆಲವು ಸೆಕೆಂಡುಗಳ ಆಟ ಮಾತ್ರ ಬಾಕಿ ಇದೆ. 17-24 7 ಅಂಕದ ಮುನ್ನಡೆಯಲ್ಲಿದೆ ಕಿಚನ್. ಮುಕ್ತಾಯಗೊಂಡಿದೆ. ನಾರಾವಿ ತಂಡ NHS ನಾರಾವಿ ತಂಡ ಮುಂದಿನ ಹಂತಕ್ಕೆ ತೆರಗಡೆಯಾಗಿದೆ. ಇದು ಹೈಸ್ಕೂಲ್ ಬಾಲಕರ ವಿಭಾಗದ 25ನೇ ಪಂದ್ಯಾಟ GHS ವಾಮನ ಪದವು ಜೂನಿಯರ್ ಕಾಲೇಜ್ ಸಂತೆಗಡೆ.
Pinching karo. Ito ang Kabaddi pinching. ವ್ಯವಸ್ಥಾಪಕರಿಗೆ ಅವರು ಆಟಗಾರರ ಗಮನಕ್ಕೆ ಅಂಕಣ ಏಕೆ ಮುಂದಿನ ಪಂದ್ಯಾಟ ಇಂದಿರಾ ಗಾಂಧಿ ಕೊಚ್ಚಾಟಿ ಕೋಡಿಗೇರಿ ಮರಬೆತ್ತಂಗಡಿ ಅದೇ ರೀತಿ ಅಂಕಣ ಬಿಗೆ ಶ್ರೀ ದುರ್ಗಾಂಬ ಅಲಂಕಾರು ಜ್ಞಾನ ಜ್ಯೋತಿ ಸ್ಕೂಲ್ ಕಡಬ. ನೋಡಿ, ಬಾಲಕಿಯರ ವಿಭಾಗದ ಮೊದಲ ಸ್ಪರ್ಧೆ ಅಂಕಣದಲ್ಲಿ ನಡೀತಾ ಇದೆ. ಬಾಲಕಿಯರ ಹೈಸ್ಕೂಲ್ ವಿಭಾಗದ ದ್ವಿತೀಯ ಸ್ಪರ್ಧೆಗೆ ಇಂದಿರಾ ಗಾಂಧಿ ಕೊಚ್ಚಾಡಿ ಕೋಡಿಗೇರಿ ಬೆತ್ತಂಗಡಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಸ್ಪರ್ಧೆ ಮುಗಿದ ತಕ್ಷಣ ಎರಡು ತಂಡಗಳು ಪ್ರವೇಶ ದ್ವಾರದ ಬಳಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಇದು ಪಂದ್ಯಾವಳಿಯ ದ್ವಿತೀಯ ಅವಧಿಯಲ್ಲಿ ಬಂದದ್ದು. ನಮ್ಮನ್ನು ಸ್ವಾಗತಿಸುತ್ತಾ ನ್ಯೂಸ್ ಚಾನೆಲ್ ಬಗ್ಗೆ ಎರಡು ಅಂಕಣಗಳ ಲೈವ್ ನೇರ ಪ್ರಸಾರವನ್ನು ನಾವು ಕಾಣಬಹುದಾಗಿದೆ. ಬೋನಸ್ ಗಣಿತ ಪ್ರಸ್ತುತ ಪಂದ್ಯಾವಳಿಯ ಸೌಂಡ್ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು SDS ಸೌಂಡ್ಸ್ ದೇವದಾಸ್ ಕಚೇರಿ ಮಾಲಕತ್ವದ ತಂಡ ಇವತ್ತು ನಮ್ಮ ಜೊತೆಗೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಬಾಲಕಿಯರ ವಿಭಾಗದ ಮೊದಲ ಸ್ಪರ್ಧೆ ಪ್ರಸ್ತುತ ಅಂಕಣದಲ್ಲಿದೆ. ರೋಚಕತೆಯನ್ನು ಕಾಣಬಹುದಾಗಿದೆ ಭಾಗದಲ್ಲಿ. ಸಮಸ್ಯೆಯಲ್ಲಿ ಸ್ಪರ್ಧೆ ಇದು ಬಾಲಕಿಯರ ವಿಭಾಗದ ಮೊದಲ ಸ್ಪರ್ಧೆಯಾಗಿದೆ. ಗೌರ್ಮೆಂಟ್ ಹೈಸ್ಕೂಲ್ ಬಂಗಾಡಿ ಮಚ್ಚಿನಾ ಸಮಿಟ್ 7-7ರಲ್ಲಿ ಪ್ರೇಕ್ಷಕರ ಸ್ಪರ್ಧೆಯಲ್ಲಿ ರೋಚಕ ಹೋರಾಟಗಳನ್ನು ಕಾಣಬಹುದಾದ ಗೆಲುವಿನ ಲಯಕ್ಕೆ ಮರಳಿದ ತಂಡ ಯಾವುದು ಎನ್ನುವ ನಿರ್ಧಾರ ಪ್ರಕಟಗೊಳ್ಳಬೇಕಿದೆ. ಅದ್ಭುತ ಆಟದ ಅನಾವರಣವಾಗಬೇಕು. ಆಲೋಚನೆ ಪೂರ್ವಕವಾಗಿ ದಾಖಲಿಸಿಕೊಳ್ತಾರೆ.